ಶ್ರೀ ಸಾಯಿ ಸುಶಿರತ್ನ ಚಾರಿಟೇಬಲ್ ಟ್ರಸ್ಟ್ ಇವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ, ನೇತ್ರ ತಪಾಸಣಾ ಶಿಬಿರ ಮತ್ತು ಉಚಿತ ಕನ್ನಡಕ ವಿತರಣೆ ಹಾಗೂ ರಕ್ತದಾನ ಶಿಬಿರ ನಾಗುರಿಯ ಆಂಚಲೂರು ಚರ್ಚ್ ಹಾಲ್ನಲ್ಲಿ ನಡೆಯಿತು. ಮಂಗಳೂರಿನ ನಾಗುರಿಯ ಅಂಜಲೂರ್ ಚರ್ಚ್ ಹಾಲ್ನಲ್ಲಿ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅಂಜಲೂರ್ ಚರ್ಚಿನ ಧರ್ಮಗುರುಗಳಾದ ವಿಲಿಯಂ ಮಿನಿಸೆಸ್ ಅವರು ಮಾತನಾಡಿ, ಶ್ರೀ ಸಾಯಿ ಸುಶಿರತ್ನ ಚಾರಿಟೇಬಲ್ ಟ್ರಸ್ಟ್ನಿಂದ ಸಮಾಜಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ. ಅಂಜಲೂರ್ ಚರ್ಚ್ ಹಾಲ್ನಲ್ಲಿ ಶಿಬಿರ ಆಯೋಜಿಸಿದ್ದು, ಮುಂದಿನ ದಿನದಲ್ಲೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶವನ್ನ ಮಾಡಿಕೊಡಲಾಗುವುದೆಂದು ಹೇಳಿದರು. ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾವತ್ತೂ ನಾವು ಸಹಾಯ ನೀಡ್ತೇವೆ. ಮಾತ್ರವಲ್ಲದೆ ನಮ್ಮ ಈ ಹಾಲನ್ನು ಯಾವಾಗಲೂ ನಾವು ಧರ್ಮಾರ್ಥ ಕೊಡ್ತೇವೆ ಅಂತ ಈ ಸಲ ಹೇಳಲಿಕ್ಕೆ ಹಾಗೂ ಈ ಚಾರಿಟೇಬಲ್ ಟ್ರಸ್ಟಿಂದ ಇಂಥ ಹಲವಾರು ಕಾರ್ಯಕ್ರಮ ನಡೆಯಲಿ, ಜನರಿಗೆ ಒಳ್ಳೆಯದಾಗಲಿ, ಜನರಿಗೆ ಇದನ್ನು ಉಪಯೋಗ ಮಾಡಲಿ ಅಂತ ಹೇಳಿ ಈ ಸಂದರ್ಭ ಸುಮಾರು 400ಕ್ಕೂ ಹೆಚ್ಚು ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದು, ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. ಮಾತ್ರವಲ್ಲದೆ ಸುಮಾರು 250ಕ್ಕೂ ಹೆಚ್ಚು ಮಂದಿಗೆ ಉಚಿತವಾಗಿ ಕನ್ನಡಕವನ್ನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮರೂಳಿ ವಾರ್ಡ್ನ ಕಾರ್ಪೊರೇಟರ್ ಕೇಶವ ಸ್ವರ್ಣ, ಫಾದರ್ ಮುಲ್ಲರ್ ಆಸ್ಪತ್ರೆಯ ಮಾರ್ಕೆಟಿಂಗ್ ಮುಖ್ಯಸ್ಥ ಮನು ಮ್ಯಾಥ್ಯೂ, ಮುಖ್ಯ ಅತಿಥಿಗಳಾಗಿ ರೊನಾಲ್ಡ್ ಕುಲಾಸು, ಡಾ ಪ್ರವೀಣ್, ಶ್ರೀ ಸಾಯಿ ಸುಶಿರತ್ನ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಸತೀಶ್ ಕುಮಾರ್ ಮರುಳಿ, ಶ್ರೀ ಸಾಯಿ ಸುಶಿರತ್ನ ಚಾರಿಟೇಬಲ್ ಟ್ರಸ್ಟ್ನ ಸಂಘಟಿತ ಅಧ್ಯಕ್ಷ ಅಸ್ವಾಲ್ಡ್ ಸಿಕಿಯರಾ, ಶ್ರೀ ಸಾಯಿ ಸುಶಿರತ್ನ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯ ವಿಚೆ ವಿನೀತ್ ಕುಮಾರ್, ಸುಶೀಲಾ ಮರುಳಿ ಮತ್ತು ರತ್ನ ಮರುಳಿ, ದಾನಿಗಳಾದ ಸತೀಶ್ ಎಂ ಶೆಟ್ಟಿ ಕಿನಿಗೋಳಿ, ಡಿನ್ನು ಪುತ್ರನ್ ಮತ್ತು ಸುಧೀರ್ ತಲಪಾಡೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಬಿ4 ನ್ಯೂಸ್, ಮಂಗಳೂರು.